ಕುತ್ತಾರ್ ಪಂಡಿತ್ ಹೌಸ್ದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯಜ್ಯೋತಿ ಮಹಿಳಾ ಮಂಡಳಿ ಒಟ್ಟು ಸೇರಿಗೆಡು ಕುತ್ತಾರ ಶ್ರೀ ರಾಜರಾಜೇಶ್ವರಿ ದೇವೇರ್ನ ಪೇಟೆ ಸವಾರಿ ಬರ್ಪುನ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಕಟ್ಟೆ ಪರಿಸರನು ಸ್ವಚ್ಛತೆ ಮಲ್ಪುನ ಕಾರ್ಯಕ್ರಮನು ಐತಾರ ಕಾಣ ನಡಪಾಯಿರು. ಪಂಡಿತ್ ಹೌಸ್ದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯಜ್ಯೋತಿ ಮಹಿಳಾ ವಿಭಾಗದಗಳು ಕುತ್ತಾರ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ದೇವೇರ್ನ ಪೇಟೆ ಸವಾರಿ ಬತ್ತದ ಪೂಜೆ ಕೈಕೊಂಡ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಕಟ್ಟೆ ಪರಿಸರನು ಕರಿ 5 ವರ್ಷದ ಸ್ವಚ್ಛತಾ ಕಾರ್ಯಕ್ರಮ ನಡಪ ಹೊಂದಿದ್ದು ಈ ಸರ್ತಿ 6ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮ ನಡಪಾಯಿರು. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಕೋಶಾಧಿಕಾರಿ ಯತೀಶ್ ಶೆಟ್ಟಿ ಪಾತ್ರರಂದು ಇಂದು ತಂಕ್ಲೆನ 6ನೇ ವರ್ಷದ ಸ್ವಚ್ಛತಾ ಕಾರ್ಯಕ್ರಮ ಸುರುಸುರುಟು ತಂಕ್ಲೆನ ತಂಡದಕ್ಲು ಮಾತ್ರ ಸೇರೊಂದಿತ್ತೇರು ಇತ್ತೆ ಪರಿಸರದ ಜನಕುಲ್ಲ ಈ ಕಾರ್ಯಕ್ರಮಗ ಎಡ್ಡ ರೀತಿಯ ಸಹಕಾರ ಕೊರೊಂದುಲ್ಲಿರ್ಪಂಡು ತೆರಿಪಾಯಿರು. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತ್ ಪಕ್ಕ ಮಹಿಳಾ ಬಲಗದ ಒಂದು 6ನೇ ಸರ್ತಿದ ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ರಾಜರಾಜೇಶ್ವರ ದೇವಸ್ಥಾನದ ಪೇಟೆ ಸವಾರಿ ಉತ್ಸವ ಬಂದಾಗ ನಮ್ಮ ನಿರಂತರ 6 ಸಲ ಸ್ವಚ್ಛತಾ ಕಾರ್ಯಕ್ರಮ ಅಂತೊಂದಿಲ್ಲ. ಸುಮಾರು ಒಂದು ಅಲ್ಪ ಜನ ಸೇರಿದು ನಮ್ಮ ಈ ಸ್ವಚ್ಛತಾ ಕಾರ್ಯಕ್ರಮ ಅಂತೊಂದಿಲ್ಲ. ಈ ಸ್ವಚ್ಛತಾ ಕಾರ್ಯಕ್ರಮ ವರ್ಷ ಪೋಯ್ಲಕ್ಕೇನೆ ಜನಕ್ಕೆ ಒಂಜಿ ಜವಾಬ್ದಾರಿ ಜಾಸ್ತಿ ಮಂತೊಂದು ಇತ್ತ ಎಂಕುಲು ಮಂದು ಫಸ್ಟ್ ಎಂಕುಲು ಮನ್ಪುನಾಗ ಖಾಲಿ ದೇವಜೋಜಿ ತಂಡ ಮಂತೊಂದಿತ್ತ ಇತ್ತ ಎಂಕುಲು ಮನ್ಪುನಾಗ ನೆರೆಕೆರೆ ತಕ್ಕುಲ್ಲ ಎಂಕುಲೊಟ್ಟಿಗೆ ಸೇರೊಂದು ಅಕಲ ಪರಿಸರನು ಟೀಮ್ ಮನ್ಪುನ ವ್ಯವಸ್ಥೆ ಮಂತಿದ್ದೇರು ಇಂದು ಖಾಲಿ ಎಂಕುಲೊಂಜಿ ಸುಮಾರು 5 ಗಂಟೆ ಶುರು ಮಂತದ 11 ಗಂಟೆ ಮುಟ್ಟ ಈ ಕಾರ್ಯಕ್ರಮ ನಿರಂತರವಾದ ಆಂದುಪೋಡು ಒಂದು ಜನಕ್ಕೆ ಕಜವು ಓಲ್ ತಕ್ಕೋಡು ಓಲವನ್ನು ಇಂಚೆ ದೀವೋಡು ಪಂಪುನ ಒಂದು ವ್ಯವಸ್ಥೆಯನ್ನು ಪಣಿತೋಸ್ ಪರಿಸರ ನಿರಂತರವಾದ ತೂಪದ ಕೊರೋದಿಲ್ಲ ಒಂದು ಸಮಾಜಕ್ಕೆ ಮಾದರಿಯಾದ ಬರೋದಿಲ್ಲ ನಿರಂತರವಾದ ಕಾರ್ಯಕ್ರಮ ಅಂತಂದಿಲ್ಲ ಇತ್ತು ತೀವ್ರಪಣ್ಣ ಎಂಕುಲು ಪಣಿತೋಸ್ ಜಂಕ್ಷನ್ ಬಿಡ್ದು ಒಂದು ಪಿಲಾರ್ ಸೈಡ್ ಆ ಎಂಡು ಮುಟ್ಟಲ ಎಂಕುಲು ಪೋದು ಎಂಕಲ್ಲ ಆ ಒಂದು
ಸ್ವಚ್ಛತಾ ಕಾರ್ಯಕ್ರಮ ವಿಸ್ತಾರವಾದ ಮಂತೊಂದಿಲ್ಲ ಕೋಡೆ ಶುರು ಮಂತದ ಕೋಡೆ ಹಿಡಿದು ಕೋಡೆಲ ನಮ್ಮ ಪಂಚಾಯತ್ ದಕ್ಕಲ ಸಹಕಾರದೊಟ್ಟಿಗೆ ನಮ್ಮ ಪಂಚಾಯತ್ ಮೆಂಬರ್ ಆಯ್ನ ದೀಕ್ಷಿತ ಬೇರ್ಲೆಂಗ್ಲೆಗ್ ಬಾರಿ ಮಲ್ಲ ಮಟ್ಟದ ಸಪೋರ್ಟ್ ಮಂತೇರು ಅಂಜನೆ ನಮ್ಮ ಪುರಸಭೆ ಇರ್ದಲ್ಲ ಎಂಗ್ಲೆ ಗಾಡಿದ ವ್ಯವಸ್ಥೆ ಕಟ್ಟಿಂಗ್ ಮಿಷಿನ್ ತಕ್ಕಲ ವ್ಯವಸ್ಥೆ ಪೂರ ಮಂತು ಕೊಡ್ತಾರೆ ಈ ಸಂದರ್ಭ ಅಕ್ಲೆಗಳನ್ನು ಧನ್ಯವಾದ ಬನ್ನೊಂದು ಪಂಡಿತ ಪರಿಸರವಾಸದ ಅಕ್ಲೆಗಳನ್ನು ಧನ್ಯವಾದ ಬನ್ನೊಂದು ನಮ್ಮೊಟ್ಟಿಗೆ ಸಂಪೂರ್ಣ ಸಹಕಾರ ಕೊಡ್ತಿರೋ ಬನ್ನೊಂದು ನನ್ನ ದುಂಬಗಲ ಸ್ವಚ್ಛತಾ ಕಾರ್ಯಕ್ರಮ ನಿರಂತರವಾದ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತ ಮುಖಲರ್ದು ಆ ಒಂದು ಪೂಲ್ ಮಂಡ್ರ ಇಚ್ಛಿಸುವ. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಧ್ಯಕ್ಷರು ಸುನಿಲ್ ಕೆವಿ, ಗೌರವ ಅಧ್ಯಕ್ಷರು ಲೋಲಾಕ್ಷ, ಅಶೋಕ್ ಪೂಜಾರಿ, ಉಪಾಧ್ಯಕ್ಷರು ಸತೀಶ್ ಪೂಜಾರಿ, ಪ್ರಮುಖರು ಎಸ್ಆರ್ ಮುನ್ನಾ, ಹರೀಶ್ ಸಾಗರ್ಬಾರ್, ದಿನೇಶ್ ಪಂಡಿತ್ ಹೌಸ್, ಪ್ರಶಾಂತ್, ಪ್ರಮೋದ್ ಪೂಜಾರಿ, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಸುನಿಲ್, ಇಂಚಿತಿ ಪ್ರಮುಖರು ಸ್ವಚ್ಛತಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.